ಪಿಂಚಣಿ ಹಣ ಬಟಾವಾಡೆ ಮಾಡುವಲ್ಲಿ ವಿಳಂಬ ಮಾಡಿದ್ದಕ್ಕಾಗಿ 12 ವರ್ಷಗಳ ಹಿಂದೆ ಸೇವೆಯಿಂದ ಅಮಾನತುಗೊಂಡಿದ್ದ ಪೋಸ್ಟ್ಮನ್ ಒಬ್ಬರು ತನ್ನ ಅಮಾನತು ಆದೇಶ ರದ್ದುಪಡಿಸಿ ಸೇವೆಗೆ ಮರು ನೇಮಕ ಮಾಡುವಂತೆ ಒತ್ತಾಯಿಸಿ ಮುಖ್ಯ ಅಂಚೆ ಕಚೇರಿ ಎದುರು ಒಂದು ದಿನದ ಪ್ರತಿಭಟನೆ ನಡೆಸಿದ ಘಟನೆ ಕಾಸರಗೋಡಿನಲ್ಲಿ ನಡೆದಿದೆ. ಕಾಸರಗೋಡು ಜಿಲ್ಲೆಯ ಚೆರೂರು ಎಂಬಲ್ಲಿ ಪೋಸ್ಟ್ಮನ್ ಆಗಿದ್ದ ಪೆರುಂಬಳ ಮೂಲದ ಎನ್ ದಾಮೋದರನ್ ಅವರಿಗೆ 60 ವರ್ಷ ತುಂಬಲಿದ್ದು ಇದೀಗ ನಿವೃತ್ತಿಯ ಅಂಚಿನಲ್ಲಿದ್ದಾರೆ. ತನ್ನ ಅಹವಾಲನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುವ ಉದ್ದೇಶದಿಂದ ಅವರು ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿದರು. 12 ವರ್ಷಗಳ ಹಿಂದೆ ಪೋಸ್ಟ್ಮನ್ ಆಗಿದ್ದಾಗ ದಾಮೋದರನ್ ಅವರು ಮನಿ ಆರ್ಡರ್ ತಲುಪಿಸಲು 2 ಬಾರಿ ವಿಳಾಸದಾರರೊಬ್ಬರ ಮನೆಗೆ ಹೋಗಿದ್ದರು. ಆದರೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಹಿಂದಿರುಗಿದ್ದರು. ನಂತರದ 2 ದಿನಗಳಲ್ಲಿ ಚೇರೂರು ಪ್ರದೇಶದ ಬೇರೆ ಬೇರೆ ಕಡೆ ಅಂಚೆ ಟಪಾಲು ತಲುಪಿಸುವಲ್ಲಿ ನಿರತರಾಗಿದ್ದರಿಂದ ಅವರಿಗೆ ಆ ಮನೆಗೆ ಭೇಟಿ ನೀಡಲಾಗಲಿಲ್ಲ. ಆದರೆ ಮರುದಿನ ವಿಳಾಸದಾರರ ಮನೆಗೆ ತೆರಳಿ ಮನಿ ಆರ್ಡರ್ ತಲುಪಿಸಿದರು. ಈ ಮಧ್ಯೆ ವಿಳಾಸದಾರರು ಮನಿ ಆರ್ಡರ್ ಬಗ್ಗೆ ವಿಚಾರಿಸಲು ಅಂಚೆ ಕಚೇರಿಗೆ ಭೇಟಿ ನೀಡಿದ್ದು ಆಗ ದಾಮೋದರನ್ ಕಚೇರಿಯಲ್ಲಿ ಇರಲಿಲ್ಲ. ಈ ಸಂದರ್ಭದಲ್ಲಿ ಕಚೇರಿಯಲ್ಲಿದ್ದ ಪೋಸ್ಟ್ ಮಾಸ್ಟರ್ ಅವರು ಮನಿ ಆರ್ಡರ್ ಬಗ್ಗೆ ಅರ್ಜಿಯನ್ನು ಸಲ್ಲಿಸುವಂತೆ ವಿಳಾಸದಾರರಿಗೆ ತಿಳಿಸಿದ್ರು. ಇದೇ ಅರ್ಜಿಯ ಬಳಿಕ ದಾಮೋದರನ್ ವಿರುದ್ಧದ ದೂರು ಅರ್ಜಿಯಾಗಿ ಪರಿಗಣಿಸಲಾಗಿತ್ತು. ಹಾಗಾಗಿ ದಾಮೋದರನ್ ಅವರನ್ನ ತಾತ್ಕಾಲಿಕವಾಗಿ ಕೆಲವು ತಿಂಗಳುಗಳ ಅವಧಿಗೆ ಅಮಾನತು ಮಾಡಲಾಗಿತ್ತು. ಆದರೆ ಅವರ ಅಮಾನತು ಆದೇಶ ಕಳೆದ 12 ವರ್ಷಗಳಿಂದಲೂ ಅಂಚೆ ಇಲಾಖೆ ಹಿಂಪಡೆದಿಲ್ಲ. 2 ದಶಕಗಳಿಗೂ ಹೆಚ್ಚು ಕಾಲ ಚೇರೂರು ಅಂಚೆ ಕಚೇರಿಯಲ್ಲಿ ಪೋಸ್ಟ್ಮ್ಯಾನ್ ಆಗಿ ಕೆಲಸ ಮಾಡಿದ್ದ ದಾಮೋದರನ್ ಅವರನ್ನ 2013 ಮೇ 20ರಂದು ಅಮಾನತು ಮಾಡಲಾಗಿತ್ತು. 1 ವರ್ಷ ಕಳೆದರೂ ತನ್ನ ಅಮಾನತು ಆದೇಶ ಹಿಂಪಡೆಯದಿದ್ದಾಗ ದಾಮೋದರನ್ ತಮ್ಮ ಜೀವನ ನಿರ್ವಹಣೆಗಾಗಿ ಲಾಟರಿ ಟಿಕೆಟ್ಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸಿದ್ದು ಈಗಲೂ ಅದನ್ನು ಮುಂದುವರಿಸಿದ್ದಾರೆ. ಅವರು ಕೋಝಿಕೋಡ್ ಮತ್ತು ತಿರುವನಂತಪುರಂನಲ್ಲಿರುವ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಕಚೇರಿಗಳಿಗೆ ಹಲವು ಬಾರಿ ಭೇಟಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. 1993ರ ಫೆಬ್ರವರಿ 17ರಂದು ಪೋಸ್ಟ್ಮನ್ ಆಗಿ ನೇಮಕಗೊಂಡಾಗ ದಾಮೋದರನ್ ಅವರ ಮಾಸಿಕ ಸಂಬಳ 700 ರೂಪಾಯಿ ಇದ್ದು ಅಮಾನತುಗೊಂಡ ವೇಳೆ ಅವರು 9,000 ರೂಪಾಯಿವರೆಗೆ ಸಂಬಳ ಪಡೆಯುತ್ತಿದ್ದರು.